ಸುರತ್ಕಲ್ನಲ್ಲಿ ನಡೆದ ಬಜರಂಗ ದಳದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಬಾಡಿಗೆ ಭಾಷಣಗಾರ್ತಿ ಜಿಲ್ಲೆಯಲ್ಲಿ ಶಾಂತಿ ಕೆಡಿಸುವಂತೆ ಒಂದು ಸಮುದಾಯದ ಯುವಕರನ್ನ ಪ್ರಚೋದಿಸಿದ್ದು ಜಿಲ್ಲೆಯಲ್ಲಿ ಧರ್ಮದ ಹಾಗೂ ಜಾತಿಯ ಮಧ್ಯೆ ಸಂಘರ್ಷವನ್ನ ಉಂಟು ಮಾಡಿದಂತಾಗಿದೆ। ಒಬ್ಬ ಮಹಿಳೆಯಾಗಿ ಒಂದು ಧರ್ಮದ ಮಹಿಳೆಯರನ್ನ ನಿಂದಿಸಿ ಅವರ ಧರ್ಮಕ್ಕೆ ಅಪಮಾನವಾಗುವಂತೆ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳಿಸುವಂತೆ ಪ್ರಚೋದನೆ ನೀಡಿದ ಚೈತ್ರ ಕುಂದಾಪುರ ಅವರ ನಿಲುವನ್ನ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪಾಣೆಮಂಗಳೂರು ಹಾಗೂ ಬಂಟ್ವಾಳ ಮಹಿಳಾ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಎಂದು ಪಾಣೆಮಂಗಳೂರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಂತಿ ಪೂಜಾರಿ ಹೇಳಿದ್ದಾರೆ। ಅವರು ಪಾಣೆಮಂಗಳೂರು ಮಹಿಳಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು। ತಮ್ಮ ಚಟದ ಮಾತುಗಳಿಂದ ಇಡೀ ಮಹಿಳಾ ಸಮುದಾಯ ತಲೆ ತಗ್ಗಿಸುವಂತಾಗಿದೆ। ಈ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆಯ ಜನರು ಸಹೋದರ ಸಹೋದರಿಯರಂತೆ ಬಾಳ್ತಾ ಇರುವುದಕ್ಕೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದ್ದಾರೆ। ಈ ಪ್ರಚೋದನಾ ಭಾಷಣದ ಹಿಂದೆ ಭಾರತೀಯ ಜನತಾ ಪಕ್ಷ ಮುಖಂಡರು ಸಹಕಾರವನ್ನ ನೀಡಿದ್ದಾರೆ ಎಂದರು। ಪಕ್ಷದ ಸಂಘಟನೆಯಿಂದ ಅನೈತಿಕ ಪೊಲೀಸ್ಗಿರಿಯನ್ನು ಖಂಡಿಸುತ್ತಾ ಇಂತಹ ಘಟನೆಗಳನ್ನು ಜಿಲ್ಲೆಯಲ್ಲಿ ಮರುಕಳಿಸದಂತೆ ಪೊಲೀಸ್ ಅಧಿಕಾರಿಗಳು ಎಚ್ಚರ ವಹಿಸುವಂತೆ ಒತ್ತಾಯಿಸುತ್ತೇವೆ। ದುಡ್ಡಿನ ಆಸೆಗೋಸ್ಕರ ಭಾಷಣ ಚಟವನ್ನು ತೀರಿಸಿಕೊಳ್ಳುತ್ತಾ ಚೈತ್ರ ಕುಂದಾಪುರರವರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಮಾಡಲು ನಾವು ಸದಾ ಸಿದ್ಧರಿದ್ದು, ನಮ್ಮ ಪಕ್ಷದ ಯಾವುದೇ ನಾಯಕರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಲು ನಿಮಗೆ ಹಕ್ಕಿಲ್ಲ। ಮುಂದಕ್ಕೆ ಇದೇ ರೀತಿ ನಮ್ಮ ನಾಯಕರ ತೇಜೋವಧೆಗೆ ಪ್ರಯತ್ನಿಸಿದ್ದಲ್ಲಿ ತೀವ್ರ ರೀತಿಯ ಹೋರಾಟವನ್ನು ನಡೆಸಲಾಗುವುದು। ಬಿಜೆಪಿ ಪಕ್ಷದ ಬಾಡಿಗೆ ಭಾಷಣಗಾರರಿಂದ ಯಾರನ್ನಾದರೂ ನಿಂದಿಸುವ ಕೆಲಸ ಮಾಡಿದಲ್ಲಿ ಧರ್ಮದ ಹಾಗೂ ಜಾತಿಯ ಮಧ್ಯೆ ವಿಷಬೀಜವನ್ನು ಬಿತ್ತುವುದನ್ನು ಮುಂದುವರಿಸಿದಲ್ಲಿ ಸಾರ್ವಜನಿಕರಿಂದ ತಕ್ಕ ಪಾಠ ಕಲಿಸುವ ಕೆಲಸವನ್ನು ನಮ್ಮ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇವೆ ಮತ್ತು ಮಹಿಳಾ ಸಮುದಾಯದ ಅವಮಾನಕ್ಕೆ ಖಂಡನೆ। ಇತ್ತೀಚೆಗೆ ಸುರತ್ಕಲ್ನಲ್ಲಿ ನಡೆದಂತಹ ಬಜರಂಗ ದಳದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಬಾಡಿಗೆ ಭಾಷಣಗಾರ್ತಿ ಜಿಲ್ಲೆಯಲ್ಲಿ ಶಾಂತಿ ಕೆಡಿಸುವಂತೆ ಒಂದು ಸಮುದಾಯದ ಯುವಕರನ್ನು ಪ್ರಚೋದಿಸಿದ್ದು ಜಿಲ್ಲೆಯಲ್ಲಿ ಧರ್ಮದ ಹಾಗೂ ಜಾತಿಯ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂತಾಗಿದೆ। ಒಬ್ಬ ಹೆಣ್ಣು ಮಗಳಾಗಿ ಒಂದು ಧರ್ಮದ ಮಹಿಳೆಯರನ್ನು ನಿಂದಿಸಿ ಅವರ ಧರ್ಮಕ್ಕೆ ಅಪಮಾನವಾಗುವಂತೆ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳಿಸುವಂತೆ ಪ್ರಚೋದನೆ ನೀಡಿದ ಚೈತ್ರ ಕುಂದಾಪುರರವರ ನಿಲುವನ್ನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪಾಣೆಮಂಗಳೂರು ಹಾಗೂ ಬಂಟ್ವಾಳ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತೇವೆ।